ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ 129ನೇ ಜನ್ಮ ಜಯಂತಿನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮುತಾಲಿಕೆಡು ತೊಕ್ಕೋಟು ಬ್ಲಾಕ್ ಕಾಂಗ್ರೆಸ್ ಕಚೇರಿಡು ಅಂಗಾರಕಾಂಡೆ ಆಚರಿಸಾಯರು. ಡಾಕ್ಟರ್ BR ಅಂಬೇಡ್ಕರ್ನ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಸಮರ್ಪಿಸಾದೆ ಅರನ ವ್ಯಕ್ತಿತ್ವದ ನುಡಿನಮನ ಸಂದಾಯರು. ಭಾರತ ದೇಶ ಜಾತ್ಯತೀತವಾಯಿನ ಬಲಿಷ್ಠ ದೇಶ. ಮೂಲು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟಾದ ಬದುಕುನ ದೇಶ. ಇಂಚಿತ್ತಿನ ವೈವಿಧ್ಯತೆಡು ಏಕತೆ ಉಪ್ಪುನ ನಮ್ಮ ದೇಶಗೆ ಅದ್ಭುತವಾಯಿನ ಸಂವಿಧಾನನ ಕೊರನಾರು ಸಂವಿಧಾನದ ಮಹಾಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ನಂಗೆ ಮಾತೆರೆಗ್ಲ ಸಮಾನ ಬದುಕುನ ಹಕ್ಕನ್ನು ಕೊರನಾರು ಪಂಡದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೈಗೋಳಿ ನುಡಿನ ಮನದ ಪಾತೆರ ಬಂಡೇರು. ಏಪ್ರಿಲ್ 14 ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬದ ದಿನ. ಇವತ್ತಿನ ದಿವಸ ನಾವು ನಮ್ಮ ಅಂಬೇಡ್ಕರ್ ಅವರ 129 ವರ್ಷ ಆಗಿ 130ನೇ ವರ್ಷಕ್ಕೆ ಕಾಲಿಡುವ ಸಂದರ್ಭ. ಯಾಕೆಂದರೆ ನಮ್ಮ ಈ ಒಂದು ಅಂಬೇಡ್ಕರ್ ಅವರು ನಮ್ಮ ಈ ಒಂದು ಸಂವಿಧಾನದ ಮಹಾಶಿಲ್ಪಿ. ಯಾಕೆಂದರೆ ಈ ದೇಶ ಭಾರತ ದೇಶ ಒಂದು ಬಲಿಷ್ಠವಾದ ಪ್ರಜಾಪ್ರಭುತ್ವ ದೇಶ, ಹಾಗೆ ಒಂದು ಜಾತ್ಯತೀತ ದೇಶ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಇರುವಂಥ ದೇಶ. ಇಂಥ ದೇಶಕ್ಕೆ ಒಂದು ಅದ್ಭುತವಾದ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಇದು ಅವರ ಒಂದು ಭಾರಿ ದೊಡ್ಡ ಒಂದು ಈ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಸಮಾಜಕ್ಕೆ ದೊಡ್ಡ ಒಂದು ಆಸ್ತಿ ಈ ಸಂವಿಧಾನ. ಹಾಗೆ ಈ ಒಂದು ಜಾತಿಯ ಶಕ್ತಿಗೆ ಎಲ್ಲರಿಗೂ ಸಮಾನವಾದ ಒಂದು ಹಕ್ಕನ್ನು ಎಲ್ಲರೂ ಒಂದು ನಮ್ಮ ಒಂದು ಸಾರ್ವಭೌಮದಲ್ಲಿ ಯಾವುದೇ ಒಂದು ಸ್ವಾಭಿಮಾನದಿಂದ ಬದುಕುವಂಥ ಒಂದು ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷ, ಹಾಗೆ ನಮ್ಮ KPCC AICCಯಿಂದ KPCCಗೆ, KPCCಯಿಂದ DCCಗೆ, ಹಾಗೆ DCC ನಮ್ಮ ಬ್ಲಾಕ್ ಮಟ್ಟಕ್ಕೆ ನಮಗೆ ಸೂಚನೆ ಮೇರೆಗೆ ನಾವು ಇವತ್ತು ಇವರ 130ನೇ ವರ್ಷದ ನಾವು ಆಚರಿಸ್ತಾ ಇದ್ದೇವೆ. ಗಾಂಧೀಜಿಯ ಸಂದರ್ಭದಲ್ಲಿ ನಾವು ಎಲ್ಲರಿಗೆ ಅವರಿಗೆ ಒಂದು ಹೃತ್ಪೂರ್ವಕ ನಮನವನ್ನು ಸಲ್ಲಿಸಿಕೊಂಡು ನಾವು ಅವರಿಗೆ ಮತ್ತೊಮ್ಮೆ ದೊಡ್ಡ ರೀತಿಯ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. AICCದ ಆದೇಶ, KPCCದ ಸೂಚನೆ ಪ್ರಕಾರ ಜಿಲ್ಲಾ ಕಾಂಗ್ರೆಸ್ ಮಾರ್ಗದರ್ಶನಡು ಪ್ರತಿ ಬ್ಲಾಕ್ ಮಟ್ಟಡು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ನ ಜನ್ಮ ಜಯಂತಿನ ಕಾಂಗ್ರೆಸ್ ಪಕ್ಷದ ಆಚರಿಸಾವಂದಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದ ನಂಗೆ ಸಂವಿಧಾನನ ಓರಿಪುನ ಮಲ್ಲ ಜವಾಬ್ದಾರಿ ಉಂಡು. ಇಂದಟ್ಟು ನಮ್ಮ ಕರ್ತವ್ಯ ದಾದಾ ಪಂಡದು ನೆನಪು ದೀವೊಂದು ಪ್ರತಿಯೊರಿ ಕಾರ್ಯಕರ್ತೆ ಸಂವಿಧಾನ ರಕ್ಷಣದ ಪ್ರತಿಜ್ಞೆ ಮನ್ಪುಗ ಪಂಡದು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಶ್ರೀ ಸದಾಶಿವ್ ಉಳ್ಳಾಲ್ ಸಂದೇಶ ಕೊರಿಯರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 129ನೇ ಜನ್ಮ ಜಯಂತಿಯಂದು ಇವತ್ತು AICCಯ ಆದೇಶದಂತೆ, KPCC ಆದೇಶದಂತೆ, ಜಿಲ್ಲಾ ಕಾಂಗ್ರೆಸ್ನ ಆದೇಶದಂತೆ ಜಿಲ್ಲೆಯ ಎಲ್ಲ ಬ್ಲಾಕ್ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರುತ್ತಿದ್ದು, ಇವತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ BR ಅಂಬೇಡ್ಕರ್ ಈ ಸಂವಿಧಾನವನ್ನು ರಚಿಸಿಕೊಟ್ಟಂಥ BR ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಳ್ಳುವಂಥ ಅವರ 129ನೇ ಜನ್ಮ ಜಯಂತಿಯನ್ನು ಇವತ್ತು ಆಚರಿಸುತ್ತೇವೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಆದ ನಾವು ಸಂವಿಧಾನವನ್ನು ಉಳಿಸುವಲ್ಲಿ ನಮ್ಮ ಕರ್ತವ್ಯ ಏನೆಂಬುದನ್ನು ನೆನಪಲ್ಲಿಟ್ಕೊಂಡು ಇವತ್ತು ಸಂವಿಧಾನಕ್ಕೆ ಕುಂದು ಬರುವಂಥ ವ್ಯವಸ್ಥೆ ನಮ್ಮ ರಾಷ್ಟ್ರದಲ್ಲಿ ಕೆಲವೊಂದು ಕಡೆಗಳಿಂದ ಆಗ್ತಾಯಿದೆ. ಇದನ್ನು BR ಅಂಬೇಡ್ಕರ್ ಅವರು ಅಂದು ಸಂವಿಧಾನ ರಚನೆ ಮಾಡುವಾಗ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಪಡೆದುಕೊಂಡು ಈ ರಾಷ್ಟ್ರದಲ್ಲಿ ಎಲ್ಲ ಸಮಾಜದವರು ಎಲ್ಲ ಜಾತಿಯನ್ನು ಒಂದುಗೂಡಿಸಿ
ಅದು ಕ್ರಿಶ್ಚಿಯನ್ ಇರಲಿ, ಮುಸ್ಲಿಮ್ ಇರಲಿ, ಹಿಂದೂಗಳಿರಲಿ, ನಾವೆಲ್ಲ ಒಂದೇ, ಭಾರತದ ಸಂವಿಧಾನ ಎಲ್ಲರಿಗೂ ಒಂದೇ ಅಂತ ಆ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನಕ್ಕೆ ಕುಂದು ಬರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಸಂವಿಧಾನವನ್ನು ರಕ್ಷಿಸುವಂಥ ಕಾರ್ಯಕ್ರಮದಲ್ಲಿ ಪಣ ತೊಡೋಣಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರನ್ನ ಕೇಳಿಕೊಂಡು ಬಿ ಆರ್ ಅಂಬೇಡ್ಕರ್ 129ನೇ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳಿ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಕೋಡಿಜಲ್ ಸಭೆ ನೇರ್ಕೊಂಡು ಸಂವಿಧಾನ ರಕ್ಷಣೆದ ಪ್ರತಿಜ್ಞಾವಿಧಿಯನ್ನು ಬೋಧಿಸಾಯಿರು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೆಯ ದಿನಾಂಕದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು NS ಕರೀಂ, ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ದೇವಕಿ ಆರ್ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶ್ರೀ ಆಲ್ವಿನ್ ಡಿಸೋಸ, ಕೋಶಾಧಿಕಾರಿ ಪುರುಷೋತ್ತಮ ಅಂಚನ್, ಸೋಮೇಶ್ವರ ವಲಯ ಕಾಂಗ್ರೆಸ್ ಅಧ್ಯಕ್ಷರು ಕಿಶೋರ್, ಇಲಿಯಾಸ್, ರಫೀಕ್, ಮನ್ಸೂರ್, ಉಮ್ಮರ್, ಕರೀಂ ಎಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.